ಚುನಾವಣಾ ಫಲಿತಾಂಶ ಬಂದ 10 ದಿನಗಳ ಬಳಿಕ ಕಾಂಗ್ರೆಸ್ ಪಕ್ಷವು ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಅವರ ಹೆಸರನ್ನ ಅಂತಿಮಗೊಳಿಸಿದೆ. ಎಐಸಿಸಿಯ ಕೇರಳ ಉಸ್ತುವಾರಿ ದೀಪಾ ದಾಸ್ ಮುನ್ಷಿ ಅವರು ಸತೀಶನ್ ಅವರ ಹೆಸರನ್ನ ಮುಖ್ಯಮಂತ್ರಿ ಎಂದು ಎಲ್ಲಾ ಪರಿಶೀಲನೆಗಳ ಬಳಿಕ ಘೋಷಿಸಿದ್ರು. ಹೆಸರು ಅಂತಿಮಗೊಳಿಸುವಲ್ಲಿ ಎಐಸಿಸಿ ಕಾರ್ಯದರ್ಶಿಗಳಾದ ಅಜಯ್ ಮಾಕನ್, ಮುಕುಲ್ ವಾಸ್ನಿಕ್, ಜಯರಾಮ್ ರಮೇಶ್ ಅವರು ಕೂಡ ಚರ್ಚಿಸಿ ಹೆಸರು ಘೋಷಣೆ ಅಂತಿಮಗೊಳಿಸಿದ್ರು. ಮೊದಲು ಇವರು ಕೇರಳ ಕಾಂಗ್ರೆಸ್ನ ನಾನಾ ಮಟ್ಟದ ಅಧ್ಯಕ್ಷರುಗಳ ಜೊತೆಗೆ ಆಳವಾದ ಮಾತುಕತೆ ನಡೆಸಿದ ಮೇಲೆ ಮುಖ್ಯಮಂತ್ರಿ ಹೆಸರು ಅಂತಿಮಗೊಳಿಸಿದ್ದಾರೆ. ಕೆಸಿ ವೇಣುಗೋಪಾಲ್ ಮತ್ತು ರಮೇಶ್ ಚೆನ್ನಿತ್ತಲ ಅವರ ಹೆಸರುಗಳು ಕೂಡ ಮುಖ್ಯಮಂತ್ರಿ ಆಯ್ಕೆಯ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿರುವುದು ಅಂತಿಮವಾಗಿ ಸತೀಶನ್ರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿರುವುದು ಮನವರಿಕೆ ಮಾಡಿಕೊಂಡು ಹೆಸರು ಘೋಷಿಸಿರುವುದಾಗಿ ಹೇಳಲಾಗಿದೆ. ಸತೀಶನ್ ಅವರು ಎಡರಂಗದ ಸರ್ಕಾರವಿದ್ದಾಗ ಪ್ರತಿಪಕ್ಷದ ನಾಯಕನಾಗಿ ಇದ್ರು. ಎರ್ನಾಕುಲಂ ಜಿಲ್ಲೆಯ ಪರವೂರು ಕ್ಷೇತ್ರವನ್ನ ಅವರು ಕಾಲು ಶತಮಾನದಿಂದ ಪ್ರತಿನಿಧಿಸುತ್ತಿದ್ದಾರೆ. ಪ್ರಮುಖ ಮೈತ್ರಿ ಪಕ್ಷಗಳಾದ ಇಂಡಿಯನ್ ಯೂನಿಯನ್, ಮುಸ್ಲಿಂ ಲೀಗ್, ಜೋಸೆಫ್, ಕೇರಳ ಕಾಂಗ್ರೆಸ್ ಶಾಸಕರು ಕೂಡ ಸತೀಶನ್ರಿಗೆ ಹೆಚ್ಚಿನ ಒಲವು ತೋರಿಸಿದ್ರು ಎನ್ನಲಾಗಿದೆ.